ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇದು ನನ್ನ ಅತ್ಯಂತ ಪ್ರೀತಿಯ ಸಣ್ಣ ನದಿ ಆಯ್ತಾ. ಈ ನದಿಯ ಹತ್ರ ಬಂದು ಕೂತ್ಕೊಂಡ್ರೆ ಮನಸ್ಸಿಗೆ ಅದೇನೋ ಸಂತೋಷ ಆಗೋದು, ಯಾವಾಗ್ಲೂ ಕೂಡ ಒಂಥರ ಶಾಂತಿ. ಹಾಗೆ ನಾನು ಮತ್ತು ನನ್ನ ಗಂಡ ಈಗ ಇಡೀ ಒಮ್ಮೆ ತೋಟ ಎಲ್ಲ ನೋಡಿಕೊಂಡು ಬರುವ ಅಂತ ಹೊರಟಿದ್ದೇವೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಾವು ಉಡುಪಿಗೆ ಹೊರಡುವವರಿದ್ದೇವೆ. ಹಾಗೆ ಇಡೀ ತೋಟ ಎಲ್ಲ ಸುತ್ತಾಡಿಕೊಂಡು ಬಂದೆವು. ನಮ್ಮ ತೋಟದಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ ನುಸಿ ತುಂಬಾ ಕಮ್ಮಿ ಆಯ್ತಾ. ನಮ್ಮ ಹಳ್ಳಿ, ನಮ್ಮ ಊರು, ಹಳ್ಳಿಯ ವಾತಾವರಣ, ಇಲ್ಲಿ ಸಿಗುವಂತಹ ಒಂದು ಶಾಂತಿ, ನೆಮ್ಮದಿ ಉಂಟಲ್ಲ, ಎಲ್ಲಿ ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ನಮ್ಮ ಹಳ್ಳಿ ಬಿಡ್ಲಿಕ್ಕೆ ಆಗುವಾಗ ಉಂಟಲ್ಲ, ಮನಸ್ಸಿಗೆ ಒಂದು ರೀತಿ ಒಂಥರ ಬೇಸರ ಆಗುದಲ್ಲ. ಇನ್ನು ಸ್ವಲ್ಪ ಹೊತ್ತು ನಿಲ್ವ ಅಂತೆಲ್ಲ ಫೀಲ್ ಆಗ್ತಾ ಇರ್ತದಲ್ಲ. ಇಷ್ಟು ಬೇಗ ದಿವಸ ಕೂಡ ಆಯ್ತಾ ಅಂತ ಹೇಳಿ ನಾವು ನವರಾತ್ರಿಗೆ ಅಂತ ಹೇಳಿ ಬಂದವರಲ್ವಾ, ಆಚೆ ಈಚೆ ಹೋಗುವುದೇ ಆಯ್ತು. ಮನೆಯಲ್ಲಿಂತ ಅಷ್ಟು ಹೊತ್ತು ನಮಗೆ ನಿಲ್ಲಲಿಕ್ಕೆ ಸಿಗ್ಲೇ ಇಲ್ಲ ಆಯ್ತಾ. ಇಲ್ಲಿ ಎಲ್ಲ ಅರ್ಜೆಂಟಲ್ಲಿ ಆಯ್ತು. ನಮಗೆ ಇನ್ನೊಂದು ಗ್ಯಾಸ್ ಸ್ಟವ್ ಎಲ್ಲ ಉಂಟು, ಒಂದು ಸಿಲಿಂಡರ್ ಒಂದು ತಂದ್ರೆ ಇಲ್ಲೆಲ್ಲ ಸ್ವಲ್ಪ ನಿಲ್ಬೋದು. ನಮಗೆ ಪಾತ್ರೆ ಕೂಡ ಎಲ್ಲ ಉಂಟು ಬೇಕಾದಷ್ಟು, ಸ್ವಲ್ಪ ಮಾತ್ರ ನಾವು ಈ ಕಡೆಗೆ ತಕೊಂಡು ಬಂದದ್ದು. ಹಾಗೆ ಹೊರಡುವ ಸಮಯ ಬರುವಾಗ ಒಂಥರ ಏನು ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಹಂಚಲಿಕ್ಕೆ ಸಾಧ್ಯ ಇಲ್ಲ ಯಾರ ಹತ್ರ ಕೂಡ. ಅದು ಆ ತರದ ಒಂದು ರೀತಿಯ ಬೇಸರ. ಆದ್ರೆ ಎಂತ ಮಾಡೋದು, ನಮ್ಮ ಕರ್ತವ್ಯಕ್ಕೆ ನಾವು ಹೋಗ್ಲೇಬೇಕಲ್ವ. ಮತ್ತೆ ನಮ್ಗೆ ಬೇಕು ಅಂತ ಅನಿಸುವಾಗ ಕೂಡ ಉಡುಪಿಯಿಂದ ಪುತ್ತೂರಿಗೆ ಬರ್ಲಿಕ್ಕೆ ಸಾಗುದಿಲ್ಲ. ಯಾಕಂದ್ರೆ ಬಂದ್ರೆ 1-2 ದಿವಸ ಎಲ್ಲ ನಾವು ನಿಲ್ಲೇಬೇಕು. ಮತ್ತೆ ನಾವಿಬ್ರು ಕೂಡ ಒಟ್ಟೊಟ್ಟಿಗೆ ಬರ್ಲಿಕ್ಕೆ ಸಾಗುದಿಲ್ಲ, ಅದು ಸಹ ಕಷ್ಟ ಆಗ್ತದೆ. ಯಾಕಂದ್ರೆ ಅದು ವಿದ್ಯಾಪೀಠ ಫುಲ್ಲು ನಮ್ಮ ಜವಾಬ್ದಾರಿಯಲ್ಲಿ ಇರುವಾಗ ನಾವು ಯಾರಿಗೆ ಅಂತ ಕೊಟ್ಟು ಬರುದು, ಯಾರಿಗೆ ಸಹ ಬಿಟ್ಟು ಬರ್ಲಿಕ್ಕೆ ಅಷ್ಟೊಂದು ಧೈರ್ಯ ಸಹ ಅಲ್ಲ. ಮಕ್ಕಳೆಲ್ಲ ಇದ್ದಾರಲ್ವಾ, ಎಲ್ಲ ಕೆಲಸ ಎಲ್ಲ ಸರಿಯಾಗಿ ನಡಿಬೇಕಲ್ಲಿ. ಮನೆಯೆಲ್ಲ ಬಂದು ನೋಡಿ ಕ್ಲೀನ್ ಮಾಡಿದೆವು. ತುಂಬ ಏನು ಇದಿರಲಿಲ್ಲ ಆಯಿತಾ, ಅಂದರೆ ಬಲೆ ಎಲ್ಲ ಹಾಗೆ ಸ್ವಲ್ಪ ಸುಲಭ ಆಯಿತು ಕ್ಲೀನ್ ಮಾಡಲಿಕ್ಕೆ. ಸ್ವಲ್ಪ ಇರುವೆ ಎಲ್ಲ ಎಳ್ದು ಹಾಕಿದೆಲ್ಲ ಇತ್ತು ಕಿಟಕಿಯ ಸೈಡಿಂದೆಲ್ಲ, ಸೊ ಫಟಾಫಟ್ ಆಯಿತು. ಸಣ್ಣ ಅಡುಗೆ ಕೋಣೆ ಇದ್ದರೆ ಅದೊಂದು ನಮಗೆ ಅಡ್ವಾಂಟೇಜ್, ರಪ್ಪ ಕ್ಲೀನಿಂಗ್ ಎಲ್ಲ ಆಗ್ತದೆ. ಹಾಗೆ ನಮ್ಮ ಹಳ್ಳಿಯಿಂದ ಹೊರಡುವಂತಹ ತಯಾರಿ ಎಲ್ಲ ಒಂದೊಂದಾಗಿ ಮಾಡ್ಕೊಳ್ತಾ ಇದ್ದೇನೆ. ಕೆಲವೆಲ್ಲ ಇದು ಸೇಮಿಗೆ ಮಣೆ ಎಲ್ಲ ಉಂಟಲ್ಲ, ಎಂತ ಒತ್ತು ಶಾವಿಗೆ ಮಣೆ, ಅದು ಮನೆಯಲ್ಲಿದ್ದರೆ ಮಾಡೋದು ಕಮ್ಮಿ. ಅಂದರೆ ಇಬ್ಬರಿಬ್ಬರಿಗೆ ಮಾಡಲಿಕ್ಕೆ ಅದು ಉದಾಸೀನ ಆಗ್ತದೆ. ತುಂಬ ಜನ ಇದ್ರೆ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಅದನ್ನೊಂದು ತಗೊಂಡು ಅಂತ ಅದನ್ನೊಂದು ಪ್ಯಾಕ್ ಮಾಡಿದೆ. ಆಮೇಲೆ ಕೆಲವೆಲ್ಲ ಥಿಂಗ್ಸ್ ಎಲ್ಲ ಇತ್ತು ಬೇಕಾದದು. ಸುಮ್ಮನೆ ಇಲ್ಲಿದ್ರೆ ವೇಸ್ಟ್, ಹಾಗಂತ ಹೇಳಿ ಉಡುಪಿಗೆ ಕೊಂಡೋದ್ರೆ ಸಹ ಅದು ವೇಸ್ಟೇ ಇರ್ತದೆ ಅಂತ ಹೇಳಿ, ಏನಕ್ಕಾದ್ರೂ ಬೇಕಾದ್ರೆ ಅಂತ ಹೇಳಿ. ಹಾಗೆ ಅದನ್ನೆಲ್ಲ ನಾವು ಪ್ಯಾಕ್ ಮಾಡಿಕೊಂಡು ಮತ್ತೆ ಪುನಃ ಹೊರಗೆ ಬಂದು ಒಂದು ಚಂದದ ಪ್ರಕೃತಿ ವೀಕ್ಷಣೆ ಮಾಡಿ, ಒಂದು ಸಣ್ಣ ಧ್ಯಾನ ಎಲ್ಲ ಮಾಡಿ. ನನಗೆ ತುಂಬ ಖುಷಿ ನೀರಿನ ಪಕ್ಕ ಕೂತ್ಕೊಂಡು ಧ್ಯಾನ ಮಾಡೋದು ಅಂತ. ಹಾಗೆ ಮತ್ತೆ ಅಲ್ಲಿಂದ ನಾನು ಹೊರಟು ನಮ್ಮ ರಬ್ಬರ್ ಗುಡ್ಡ ಎಲ್ಲ ಒಮ್ಮೆ ಹೋಗಿ ನೋಡುವ ಅಂತ ಹೇಳಿ ರಬ್ಬರ್ ಗುಡ್ಡ ಎಲ್ಲ ಸುತ್ತಾಡಿ ಎಲ್ಲ ಬಂದೆ ಆಯ್ತಾ. ನಮ್ಮ ದನ ಎಲ್ಲ ಇರುವಾಗ ಹುಲ್ಲೇ ಇರಲಿಲ್ಲ ಅಂತ, ಈಗ ಒಂದು ಎಷ್ಟು ಹುಲ್ಲು ಆಗಿದೆ ಅಲ್ಲಿ ಅಂತ ಹೇಳಿದ್ರೆ, ಇಷ್ಟಿಷ್ಟು ಎತ್ತರ ಹುಲ್ಲು. ಲಾಸ್ಟ್ ನಾವು ಅಲ್ಲಿರುವಾಗ ಉಂಟಲ್ಲ, ನಮ್ಗೆ ಈ ತರದ ಹುಲ್ಲು ನೋಡಿಯೇ ನಾವು ಹಸು ಎಲ್ಲ ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು, ಇಷ್ಟು ಚಂದದ ಹುಲ್ಲು ಉಂಟಲ್ಲ ಅಂತ. ಅದು ಮತ್ತೆ ಹಸು ಹೋಗಿ ಹುಲ್ಲು ಕಮ್ಮಿ ಆಗ್ತದೆ. ಅದು ಅಂದ್ರೆ ಪ್ರತಿ ದಿವಸ ತಿಂತಾ ಇರ್ತದಲ್ಲ, ಅದು ಎತ್ತರ ಬೆಳೆಯುವುದೇ ಇಲ್ಲ. ಹಾಗೆ ಈಗ ಫುಲ್ ಹುಲ್ಲು. ಮತ್ತೆ ಅಂಗಳದ ಹುಲ್ಲೆಲ್ಲ ನಾವು ಮೆಷಿನ್ ಹಾಕಿ ಎಲ್ಲ ತೆಗೆಸಿದೆವು ಇರುವಾಗ. ಇನ್ನು ನೆಕ್ಸ್ಟ್ ಟೈಮ್ ಬರುವಾಗ ಪುನಃ ಅದೇ ತರ ಬೆಳೆದಿರ್ತದೆ. ಮಳೆ ಬರ್ತಾ ಇರ್ತದಲ್ಲ, ನಮ್ಗೆ ಈ ಮಳೆಯ ಒಂದು ಅವಸ್ಥೆಯಿಂದಾಗಿ ಉಂಟಲ್ಲ, ಅತಿವೃಷ್ಟಿ ಅಂತ ಹೇಳ್ತಾರಲ್ಲ, ಅತಿವೃಷ್ಟಿ ಅನಾವೃಷ್ಟಿ ಆ ತರ ಆಗಿದೆ. ಅಂದ್ರೆ ತುಂಬಾ ಹಾರ್ಮ್ ತೋಟಕ್ಕೆ ಎಲ್ಲ. ಬೆಳೆ ಎಲ್ಲ ಕಡಿಮೆ ಆಗ್ತದೆ. ಅಂದ್ರೆ ಅದು ಕೊಳೆತು ಎಳತ್ತು ಮುಡಿ ಇರುವಾಗಲೇ ಅದೆಲ್ಲ ಬೀಳ್ತದೆ ಅಡಿಕೆಗಳೆಲ್ಲ. ಹಾಗಾಗಿ ಬೆಳೆ ಎಲ್ಲ ಕಮ್ಮಿ ಅಂತ ಅಂದ್ರೆ ತುಂಬಾ ಲಾಸ್. ನಾವೀಗ ಅದಕ್ಕೆ ಎಷ್ಟು ಗೊಬ್ಬರ ಕೊಡ್ತೇವೆ, ಎಷ್ಟು ಫರ್ಟಿಲೈಸರ್ ಎಲ್ಲ ಹಾಕ್ತೇವೆ, ಅದೆಲ್ಲ ಕೂಡ ಈ ಮಳೆಯಿಂದಾಗಿ ಹಾಳಾಗಿ ಹೋಗ್ತದೆ. ಹಾಗೆ ಒಮ್ಮೆ ತೋಟದ ಇದೆಲ್ಲ ಹಾಗೆ ಒಳ್ಳೆ ಮೆಣಸಿನ ಗಿಡ ಸಹ ಎಲ್ಲ ಸತ್ತೋಗಿದೆ ಅಂತಂದ್ರೆ, ತೋಟಕ್ಕೆಲ್ಲ ಮೆಷಿನ್ ಹಾಕಿದ್ದಾರೆ. ಮೆಷಿನ್ ಹಾಕುವಾಗ ಅದರ ಬುಡಕ್ಕೆ ಸಹ ಮೆಷಿನ್ ಹಾಕಿ ಅದು ಕಟ್ಟಾಗಿ ಹೋಗಿದೆ ಅಂತ. ನಂಗೆ ಶಾಕ್ ನೋಡಿ, ಎಷ್ಟು ಒಳ್ಳೆ ಮೆಣಸು ಆಗ್ತಿತ್ತು ಗೊತ್ತುಂಟಾ. ವಾಸುದೇವಾಯ ಸ್ಥಳದಲ್ಲಿ
ಈ ರೋಡೆಲ್ಲ ನೋಡುವಾಗ ನನಗೆ ನಮ್ಮ ಹಸುಗಳದ್ದೇ ನೆನಪಾಗುದು. ಇಲ್ಲಿ ಒಂದು ಹುಡುಕಿಕೊಂಡು ಎಷ್ಟು ದೂರ ನಾವು ಹೋಗ್ತಿದ್ದೆವು ಗೊತ್ತುಂಟಾ. ನಮ್ಮನ್ನು ನೋಡಿ ಅದು ಮತ್ತೆ ಸಹ ಮುಂದೆ ಮುಂದೆ ಹೋಗಿ ಅಡಗುದೆ. ಅಂದ್ರೆ ಅದರ ಗ್ರೂಪ್ ಎಲ್ಲ ಸಿಕ್ಕಿದ್ರೆ ಅದಕ್ಕೆ ನಾವೆಲ್ಲ ಇಷ್ಟವೇ ಆಗುದಿಲ್ಲ. ಅಂತೂ ಇಂತೂ ಭಾರವಾದ ಮನಸ್ಸಿನೊಂದಿಗೆ, ಭಾರವಾದ ಮನಸ್ಸು ಅಂತ ಏನಿಲ್ಲಪ್ಪ, ನಾವು ನೋಡಿ ಎಲ್ಲ ಎಂತಹ ಕೃಷ್ಣ ಭಗವಂತನೇ ಹೇಳ್ತಾರೆ, ಬದಲಾವಣೆ ಎಂಬುದು ಜಗದ ನಿಯಮ ಅಂತ ಹೇಳಿ. ನಾವು ನಿಂತ ನೀರಾಗಬಾರ್ದು, ಹರಿಯುವ ನೀರಾಗಬೇಕು. ನಮಗೆ ಎಲ್ಲಿ ಅವಕಾಶ ಬರ್ತದೆ ಅದನ್ನು ನಾವು ರಿಸೀವ್ ಮಾಡ್ಕೊಳ್ತಾ ಮುಂದೆ ಮುಂದೆ ಹೋಗ್ಬೇಕು. ಅದೇ ಜೀವನ. ಈಗ ನಾವು ಬಸ್ಸಿಗೆ ಒಂದಷ್ಟು ಜನ ಪ್ರಯಾಣಿಕರು ಬರ್ತಾರೆ, ಯಾರು ಎಲ್ಲೆಲ್ಲಿ ಇಳಿತಾರೆ ಏನು ಅಂತ ಗೊತ್ತಾಗುದಿಲ್ಲ. ಅಷ್ಟೇ ಹೊತ್ತು ನಮಗೆ ಒಂದೊಂದು ಕಡೆ ಇರ್ಲಿಕ್ಕೆ ದೇವರು ಅವಕಾಶ ಕೊಟ್ಟಿರುದು. ಹಾಗಂತ ಹೇಳಿ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾವೇ ಇದು ಮಾಡ್ಲಿಕ್ಕಿಲ್ಲ. ಹಾಗೆ ಊರಿಗೆ ಬರ್ತಾ ಹೋಗ್ತಾ ಇರ್ತೇವೆ ಪುರ್ಸೊತ್ತಾಗುವಾಗ ಎಲ್ಲ. ಹಾಗಂತ ಹೇಳಿ ಯಾವಾಗ ಬೇಕಿದ್ರು ನಮ್ಗೆ ಖುಷಿ ಬರುವಾಗ ಬರ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಮ್ಗೆ ಜವಾಬ್ದಾರಿ ಉಂಟಲ್ಲ. ಹಾಗೆ ನಾವು ರಾತ್ರಿಯ ಹೊತ್ತಿಗೆ ಆಲ್ಮೋಸ್ಟ್ ಉಡುಪಿಗೆ ಬಂದು ತಲುಪಿದೆವು. ಇನ್ನು ನೋಡಿ ನಿಮ್ಗೆ ಗಮ್ಮತ್ತಿದ ಒಂದು ಸೀನ್ ಉಂಟೀಗ. ಅಯ್ಯೋ ದೇವರೇ, ಹಾಯ್ ಬಾಯ್. ಏನು ಚಪ್ಪಲ್ ತಂದು ಓಪಣ ಬರದ್ದಿ ಬಲ 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 ಬುಳ್ಪರದ್ದಿ. ಗುಡ್ ಬಾಯ್. ಇಂದ ಬಿಸ್ಕೆಟ್ ಬಲ 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 ಬಾ ಬಲ ಬಲ ಕುಳು ಅವಾ ಬಿಸ್ಕೆಟ್ ಕೊಂಡ್ರಕ್ಕ. ಸಿಟ್ ಲಾಯ್ ಬರದ್ದಿ. ಇಡವಲ್ಲ ತೊಂದರೆ ಇಲ್ಲ, ಸ್ವಲ್ಪ ಗುಂಡಾಗಿದ್ದಾನೆ. ನಂಗೆ ಹೆದ್ರಿಗೆ ಆಗಿತ್ತು ಹೇಗೆ ಆಗಿರ್ಬೋದು ಅಂತ ಹೇಳಿ ಅಲ್ಲ. ರೈಸ್ ಇಟ್ಟು ಕೊಡ್ಬೋದಾ? ಗುಂಡ ಗುಂಡ ಶೇಖಂಡ್ ನಂಪು ಬಲ ಪೋ. ಹೌದಾ? ಪೋ ಶೇಖಂಡ್ ನಂಪಾಗ್ಲೇ ಪೋಲಾ ಶೇಖಂಡ್ ಅಂತ ಬಲ ಪೋ ಶೇಖಂಡ್ ನಂಪು ಸುಖ ಹೈಫೈ ಅಂಪು పోలా హైఫై ఎంత బల ಸೆಕೆಂಡ್ ಅಂಪುಣಿ ಭಾರಿ ದೊಡ್ಡ ಜನ ಆಗ ಬೇಟ ಲೀಶಾ ಹೊಡತ್ತೆ ನಾನು ಅಂದ ಓ ಗುಡ್ ಬಾಯ್ ಮರಣಿ ಪವನಕ ಮಾತ್ರ ಅಲ್ಲಿ ಹೋಗಿ ಬಕ್ಕ ಬೇತ ನಾಯಿ ಜಾಗ ಗೊಬ್ಬರ ಏತು ಜೋರ್ದ ನಾಯಿ ಇಲ್ಲ ಎಂಕಲ್ ಕಾಲ ಮಲ್ಪುಜ ನಾಯಿದ ಅನುಭವ ಇದ್ದಿಡ ಬಾಯಿ ಬಾಡಿ ಒಂದು ಇರುತ್ತೆ ಲೋಕಲ್ ದಾಲ ಗೊತ್ತಂಚಿನಾಗಲ್ ಬತ್ತ ಮುಟ್ಟಿರಗೊಂಡತಿ ನಾಯನ ಕೈಟ್ ಕೊರಿ ಆಯ್ಕೆ ಒಮ್ಮೆ ಗ್ಯಾರಂಟಿ ಬಾಯಿ ನಾಯಿಲೆ ಸಾಧಾರಣ ನಾಯ್ಕಲೆಲ್ಲ ಗೊತ್ತಾಗ್ಕೊಂಡು ಸಾಧಾರಣ ತಗಲಿ ನಾಯಿ ಬಿಡ್ಪುಜಿ ಬೇರೆ ತಗಲ್ಲ ಪದ್ರಾಡು ವರ್ಷ ಇನ್ನು ಬೇತ ಅದು ಬೇತ ನಾಯಿ ದೊಡ್ಡ ಗೊಬ್ಬರ ಬುಡಿಯಾರ ನಾಯಿ ಬಿಡ್ಪುಜ ಒಮ್ಮೆ ದಾಲ ಉಪದ್ರೆ ಒಮ್ಮೆ ಪೂರ ನಾಯಿಗಳ ಇಲ್ಲ ಬಂದ ಒಂದಿತ್ತೆ ಅಂದ ಬೇತ ವಾಜ್ ಆತಿದ ಆಯ್ತಾ
ಬೇತೆ ಡೋಬರ್ ಮ್ಯಾನ್ ಉಂಡು, ರಾಟ್ ವೀಲರ್ ಉಂಡು. ಅವು ಮತ್ತೆ ಜೋರಿ ಪೂಜೆ ಅದು ಜೋರುಲ್ಲ. ಅವು ಮುಂದೆಕ್ಕದಲ್ಲ ಉಂಟು ಪೂಜೆ ಎಂತ ಸಪ್ರೇಟ್ 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 ಅದು ಮೇಲ್ ತೂಯಿನಾಗ ಅವು ಬೇರೆ ಅವನ್ ಪೂಜೆ ಐಕಲ ಒಂಚೂರು ಗುರಿ ಹೊತ್ತೊಂದು ಪಾಂಡ ಒಮ್ಮೆನ ದಾಲ ಉಪದ್ರಿ ಅಷ್ಟು ದಿನ ದಾಲ ಸೊರಜ್ಜಿ ಅಕ್ಕ ಮಾತ್ರ ಬಿದ ಹಿಡ್ಕೊಂಡಿಡು ಅಂಚೆ ಇಂಚು ಪೋನ ಗುರಿಯಪ್ಪನ ಲೆಪ್ಪುನ್ ಪುರ ಮಲ್ಕೊಂಡಿತ್ತೆ ನೀಲ ಬಂದವನು ಪುರ ಅಷ್ಟು ದಿನ ದಾಲ ಮಂಡು ದಾಲ ಹೆಚ್ಚು. ನಮಗೆ ಅವರು ಬಂಟಿಯನ್ನು ನೋಡ್ಕೊಂಡೋದಕ್ಕೆ ದಿವಸಕ್ಕೆ 500 ಚಾರ್ಜಸ್ ತಗೊಂಡ್ರಾಯ್ತಾ. ಅವನಿಗೆ 2 ಹೊತ್ತು 3 ಹೊತ್ತು ಊಟ ಎಲ್ಲ ಹಾಕಿ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನಾವು ನಂತರ ಕೃಷ್ಣ ಮಠಕ್ಕೆ ಬರೋದು ತುಂಬ ದಿವಸ ಆಯ್ತಲ್ಲ ಅಂತ ಹೇಳಿ ಕೃಷ್ಣ ಮಠಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಮಾಡು ಅಂತ ಹೇಳಿ ಹೊರಟೆವು ನಾನು ಮತ್ತು ಹಸ್ಬೆಂಡು. ಎಷ್ಟು ರಶ್ ಗೊತ್ತುಂಟು ಅಲ್ಲಿ, ಎಂತ ಅಂತ ಗೊತ್ತಿಲ್ಲ. ಆ ದಿವಸ ಕಂಡಬಟ್ಟೆ ರಶ್ಶು ನೋಡಿ, ಒಂದು ಕ್ಯೂ ನೋಡಿ, ಎಷ್ಟು ಜನ ನೋಡಿ ಅಂತೆ, ಯಾಕೆ ಅಂತ ಗೊತ್ತಿಲ್ಲ. ಆ ದಿವಸ ಈಗ ಹೇಳಿ ಕೃಷ್ಣ ಮಠದಲ್ಲಿ ಉಂಟಲ್ಲ ಪಶ್ಚಿಮ ಜಾಗರ ಪೂಜೆ ಅಂತ ಆಗ್ತಾ ಇರ್ತದೆ. ಹಾಗೆ ಬೆಳಿಗ್ಗೆ ಮತ್ತು ಸಂಜೆ ಈ ಥರ ಹಣತೆಯಲ್ಲಿ ಎಳ್ಳೆಣ್ಣೆ ಹಾಕಿ ದೀಪ ಉರಿಸುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ಪ್ರತಿ ದಿವಸ ನಡೀತದೆ. ಹಾಗೆ ರಶ್ ಇದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀ ಕೃಷ್ಣ, ಜೈ ಮುಖ್ಯ ಪ್ರಾಣ.